ನಮ್ಮ ಕುಂದಾಪುರ ಕಡೆಯ ಒಂದು ಹುಡುಗಿ ಈ ತುಳುನಾಡಿಗೆ ಮದುವೆ ಆಗಿತ್ತಂತೆ. ಕುಂದಾಪುರ ಕಡೆಯ ಹುಡುಗಿ, ತುಳು ಬರುವುದಿಲ್ಲ, ಸಾಧಾರಣ ಈ ಶೈಲಿಯ ಕನ್ನಡವೂ ಅವ್ರಿಗೆ ಬರುವುದಿಲ್ಲ. ಹೋದಲ್ಲಿ ಬಂದಲ್ಲೆಲ್ಲ ಕುಂದಾಪುರ ಕನ್ನಡವನ್ನೇ ಬಳಸ್ಕೊಳ್ತಿದ್ದು. ಈಗೆಲ್ಲ ಬೆಳಿಗ್ಗೆ ಬೇಗ ಗ್ಯಾಸ್ ಒಲೆ ಹಚ್ಚಲಿಕ್ಕೆ ಲೈಟ್ರು, ಬೆಂಕಿ ಕಡ್ಡಿ ಎಲ್ಲ ಇರ್ತಿತ್ತು. ಮೊದಲು ಹಾಗಲ್ಲ. ಯಾರೋ ಮನೆಯಲ್ಲಿ ಮುಂಚಿನ ದಿವಸ ಒಲೆಯಲ್ಲಿ ಬೆಂಕಿ ಇದ್ದರೆ ಅಥವಾ ಬಚ್ಚಲ ಮನೆಯ ಒಲೆಯಲ್ಲಿ ಬೆಂಕಿ ಇದ್ದರೆ ಆ ಬೆಂಕಿಯನ್ನು ಈ ಕಾಯಿ ಕತ್ತ ಅಂತ ಹೇಳ್ತಾರೆ, ಕಾಯಿ ಸಿಪ್ಪೆ, ನನಗೆ ಕೆಲವೊಂದು ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಕಾಯಿ ಸಿಪ್ಪೆ ಅದರಲ್ಲಿ ಬೆಂಕಿ ತಗೊಂಡು ಬರೋದು. ಹೆಚ್ಚಾಗಿ ಅಗ್ನಿಹೋತ್ರಿಗಳವರೆಲ್ಲ ಇರ್ತಾರೆ. ಆದರೆ ಅದರ ನಂತರದಲ್ಲಿ ಏನು ಕೇಳಿದರೆ ಆ ಬಚ್ಚಲ ಮನೆ ಒಲೆಯಲ್ಲೋ ಮುಂಚಿನ ದಿವಸ ಅಡುಗೆ ಮಾಡಿದ ಆ ಹಂಡೆಯನ್ನು ಕಾಯಿಸಿದ ಒಲೆಯಲ್ಲಿ ಗೆಂಡ ಇರ್ತಿತ್ತು. ಯಾರಾದರೂ ತುಂಬ ಜನ ದೊಡ್ಡ ಕೂಡು ಕುಟುಂಬ ಇದ್ದಲ್ಲಿ, ಜಾಯಿಂಟ್ ಫ್ಯಾಮಿಲಿ ಇದ್ದಲ್ಲಿ ಒಲೆಯಲ್ಲಿ ಬೆಂಕಿ ಇರ್ತಿತ್ತು. ಆ ಬೆಂಕಿಯನ್ನು ಒಂದು ಕಾಯಿ ಕತ್ತದಲ್ಲಿ ಹೋಗಿ ಒಂದು ಸ್ವಲ್ಪ ಬೆಂಕಿ ಕೊಡ್ತೀರಾ ಕೇಳುವುದಿತ್ತು. ಹಾಗೆ ಆಚೀಚೆ ಮನೆಗೆಲ್ಲಾದರೂ ತಿರುಗಾಡಿ ಆ ಕಾಯಿ ಕತ್ತಕ್ಕೆ ಒಂದು ಗೆಂಡ ಹಾಕ್ಕೊಂಡು ಬರ್ತಿದ್ರು, ಕಾಯಿ ಸಿಪ್ಪೆಗೆ. ಅದು ಮನೆಯವರಿಗೆ ಬರುವಾಗ ಹೊಗೆ ಬಂದು ಉರಿ ಹತ್ತುತ್ತಿತ್ತು. ಇಲ್ಲಿ ಒಲೆಗೆ ಬೆಂಕಿ ಹಚ್ಚುತ್ತಿದ್ರು. ಇದೇನು ಕೇಳಿದರೆ, ಬೆಳಿಗ್ಗೆ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ದೀಪ ಅಥವಾ ಆ ಜ್ಯೋತಿ ಅಥವಾ ಬೆಂಕಿಯನ್ನು ತಂದು ಹತ್ತಿಸಿಕೊಂಡು ನಮ್ಮ ತೀರಾ ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಳ್ಳುವ ಒಂದು ರೀತಿ ಆಗಿತ್ತು. ಈಗ ಏಳುವುದೇ 8 ಗಂಟೆಗೆ, ಮತ್ತು ಬೆಂಕಿ ಹಚ್ಚುವುದು ಎಲ್ಲಿ? ಬೆಂಕಿ ರಾತ್ರಿ ಹಚ್ಚಿಯೇ ಮಲಗಿರ್ತಾರೆ, ಬೆಳಗ್ಗೆ ಒಳಗೆ ಎಲ್ಲ ಭಸ್ಮ ಆಗಿರ್ತದೆ. ಆದರೆ ಆ ನಮ್ಮ ಕುಂದಾಪುರದ ಸೊಸೆ ಈ ಕಡೆ ಎಲ್ಲೋ ಪಡುಬಿದ್ರು, ಆ ಕಡೆ ಎಲ್ಲೋ ಬಂದವರು, ಅವ್ರಿಗೆ ಬೆಂಕಿ ಬೇಗಿತ್ತು. ಅತ್ತೆ ಹೇಳಲಿಲ್ಲ, ಗಂಡ ಹೇಳಲಿಲ್ಲ, ಬೆಂಕಿ ತರಲಿಕ್ಕಂತೇಳಿ ಆ ಕಡೆ ಈ ಕಡೆ ಮನೆಗೆ ಹೋದರು. ಕಾಯಿ ಸಿಪ್ಪೆ ಹಿಡ್ಕೊಂಡು ಹೋದರು. ಬಹುಶಃ ಆ ಸಿಸ್ಟಮ್ ಈ ಕಡೆ ಇಲ್ಲವೋ ಏನೋ ನಂಗೆ ಗೊತ್ತಿರಲಿಲ್ಲ. ಏನು ಕೇಳಿದ್ರು, ಏನು ಕೇಳಲಿಕ್ಕೆ ಅವ್ರು ತುಳುವಲ್ಲೇ ಕೇಳಿರ್ಬೋದು. ಬೆಂಕಿ ಅವ್ರಿಗೆ ಗೊತ್ತಾಗಲಿಲ್ವೇನೋ ಗೊತ್ತಿಲ್ಲ. ಬೆಂಕಿ ಅಂತ ಹೇಳಿಲ್ಲ, ಬೆಂಕಿ ಅಂತ ಹೇಳಿದ್ರೆ ಗೊತ್ತಾಗ್ತಿತ್ತು. ನಮ್ಮಲ್ಲಿ ನಾವು ಕಿಚ್ಚು ಅಂತ ಹೇಳೋದು. ಕಿಚ್ಚು ಅವ್ರಿಗೆ ಅರ್ಥ ಆಗಲಿಲ್ಲ. ಮತ್ತೊಂದು ಮನೆ ಹೋದರು, ಅವ್ರಿಗೆ ಅರ್ಥ ಆಗಲಿಲ್ಲ. ಮತ್ತೊಂದು ಮನೆ ಹೋದರು, ಅವ್ರಿಗೆ ಅರ್ಥ ಆಗಲಿಲ್ಲ. ಇವಳಿ ತಲೆ ಬಿಸಿ ಆಯ್ತು. ಇನ್ನು ಅತ್ತೆ ಎದುರು ಬೈತಾರಲ್ಲ, ಒಂದು ಚಾದರೂ ಮಾಡಬೇಕಿತ್ತಲ್ಲ, ನಾನು ಎಂಥ ಊರಿಗೆ ಬಂದನಪ್ಪ, ನಾನು ಹೇಳಿದ ಭಾಷೆನೇ ಅವ್ರಿಗೆ ಅರ್ಥ ಆಗೋದಿಲ್ಲ ಅಂಥೇಳಿ ಮತ್ತೊಂದು 2 ಮನೆಗೆ ಹೋದ ಮೇಲೆ ಅವರಿಗೂ ಕಿಚ್ಚು ಅಂದ್ರೆ ಗೊತ್ತಾಗಲಿಲ್ವೇನೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಅವಳು ಹಣೆ ಬರೋಕ್ಕೆ ಅವಳೇ ಹೇಳ್ಕೊಂಡ್ಳು, ಥೂ ನನ್ನ ಜಲಮವೇ ಅಂದರು. ಥೂ ಅಂದದಕ್ಕೆ ಯಾರೋ ಕಾಯಿ ಕತ್ತಕ್ಕೆ ಬೆಂಕಿ ಹಾಕಿ ಕಳಿಸಿದ್ರು. ತುಳುವಲ್ಲಿ ಥೂ ಅಂದ್ರೆ ಕಿಚ್ಚ. ಆಮೇಲೆ ಗೊತ್ತಾಯ್ತು, ಹೀಗಿದು ಇರ್ಬೋದು ಅಂತೇಳಿ. ಹಾಗೆ ಸಾಂದರ್ಭಿಕವಾದಂಥ ನಮ್ಮ ಭಾಷೆಗೂ ನಿಮ್ಮ ಭಾಷೆಗೂ ಸ್ವಲ್ಪ ಸಂದರ್ಭದಲ್ಲಿ ಮತ್ತು ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳಿರ್ಬೋದು, ಬಿಟ್ಟರೆ ಅರ್ಥ ಒಂದೇ ಸಿಗ್ಬೋದು ಅಂತ ಹೇಳ್ತಾ